ಸ್ವಚ್ಛ ಭಾರತ ಅಭಿಯಾನದ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಗುರುಪುರ ಕೈಕಂಬದ ಮುಖ್ಯ ಪೇಟೆಯನ್ನ ಸ್ವಚ್ಛಗೊಳಿಸಲಾಯಿತು. ಈ ವೇಳೆ 106 ಮಂದಿ ಸ್ವಚ್ಛತಾ ಅಭಿಯಾನದಲ್ಲಿ ಕೈಜೋಡಿಸಿದ್ರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಂಗಳೂರು ಸಂಚಾಲಕರಾದ ಭುಜಂಗ ಕುಲಾಲ್ ಅಧ್ಯಪಾಡಿ, ಉದ್ಯಮಿ ಶ್ರೀಧರ್ ರಾವ್ ಕೈಕಂಬ, ಸತೀಶ್ ಶೆಟ್ಟಿ ಕಂದಾವರ ಚಾಲನೆ ನೀಡಿದ್ರು. ಕಸವನ್ನ ಸಂಗ್ರಹಿಸಿ ಕಳೆ ಗಿಡಗಳನ್ನ ಕಿತ್ತು ಪರಿಸರವನ್ನ ಸುಂದರಗೊಳಿಸಿ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಲಾಯಿತು. ಗುರುಪುರ ಹಿಂದೂ ಜಾಗೃತಿ ವೇದಿಕೆಯ ಪ್ರಖಂಡ ಸಂಚಾಲಕ ಹರೀಶ್ ಮಟ್ಟಿ, ಮಾತೃಶಕ್ತಿ ದುರ್ಗಾವಾಹಿನಿಯ ಪ್ರಖಂಡ ಕಾರ್ಯದರ್ಶಿ ಸುಜಾತಾ ಎಸ್ ಭಂಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.